ಆ ಊರು ಕರಾವಳಿಯಲ್ಲಿ ಕೈಮಗ್ಗ ನೇಕಾರಿಕೆಗೆ ಪ್ರಸಿದ್ಧಿ ಪಡೆದಿತ್ತು. ಯಾಕೆಂದರೆ ಊರಿನ ಪ್ರತಿ ಮನೆಯಲ್ಲೂ ಕೈಮಗ್ಗದ ಉಡುಪುಗಳು ತಯಾರಾಗ್ತಾ ಇದ್ದವು. ಆದರೆ ಈಗ ಬದಲಾದ ಕಾಲಘಟ್ಟದಲ್ಲಿ ಒಂದು ಮನೆಯಲ್ಲಿ ಮಾತ್ರ ನೇಕಾರಿಕೆ ಉಳಿದುಕೊಂಡಿದೆ. ಇದೇ ಮನೆಯಿಂದ ಉಡುಪಿ ಕೃಷ್ಣಮಠಕ್ಕೆ ಪಾಣಿ ಪಂಚೆ ಪೂರೈಕೆ ಆಗುತ್ತೆ. ಸರ್ಕಾರದ ಬೆಂಬಲಕ್ಕೆ ನೇಕಾರರು ಕಾಯುತ್ತಿದ್ದಾರೆ. ವೆರೈಟಿ ಡಿಸೈನ್ ಬಟ್ಟೆಗಳು ಮಾರುಕಟ್ಟೆಗೆ ಬರುತ್ತಿದ್ದಂಗೆ ಸಾಂಪ್ರದಾಯಿಕ ಕೈಮಗ್ಗ ಬಟ್ಟೆಗಳು ಕಾಣಸಿಗುವುದೇ ಅಪರೂಪ. ಜನ ಕೂಡ ಟ್ರೆಂಡ್ ತಕ್ಕ ಬಟ್ಟೆಗಳನ್ನು ಧರಿಸ್ತಾರೆ. ಮಾಡರ್ನ್ ಲೈಫನ್ನು ಜನ ಇಷ್ಟಪಡ್ತಾರೆ. ಈ ಮಧ್ಯೆ ಸಾಂಪ್ರದಾಯಿಕ ನೇಕಾರರು ಅಪರೂಪ, ಧರಿಸುವವರು ವಿರಳ. ಆದರೆ ಉಡುಪಿ ಮನೆಯೊಂದರಲ್ಲಿ ಶತಮಾನಗಳಿಂದಲೂ ಕೈಮಗ್ಗ ಬಟ್ಟೆಗಳು ತಯಾರಾಗ್ತಾ ಇವೆ. ಉಡುಪಿ ಕೃಷ್ಣಮಠಕ್ಕೆ ಪಾಣಿ ಪಂಚೆ ಪೂರೈಕೆ ಆಗೋದು ಇದೇ ಮನೆಯಿಂದ. ಹೌದು, ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಾಲಿಕೇರಿ ಗ್ರಾಮದ ಪ್ರತಿ ಮನೆಯಲ್ಲೂ ಕೈಮಗ್ಗ ನೇಕಾರಿಕೆ ಇತ್ತು. 150ಕ್ಕೂ ಹೆಚ್ಚು ಮಂದಿ ನೇಕಾರರು ಕೈಮಗ್ಗ ವಿವಿಧ ಉಡುಪುಗಳನ್ನು ತಯಾರು ಮಾಡ್ತಾ ಇದ್ರು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಮಾರುಕಟ್ಟೆಯಲ್ಲಿ ಆಧುನಿಕ ಟ್ರೆಂಡ್ ಬಟ್ಟೆಗಳ ಜೊತೆ ಸ್ಪರ್ಧಿಸಲಾಗದೆ ಸಾಲಿಕೇರಿಯ ಸರಸ್ವತಿ ಅಜ್ಜಿ ಮನೆಯಲ್ಲಿ ಮಾತ್ರ ಕೈಮಗ್ಗ ನೇಕಾರಿಕೆ ನಡೆಯುತ್ತಿದೆ. 75 ವರ್ಷಗಳಿಂದ ಸರಸ್ವತಿ ಅಜ್ಜಿ ನೇಕಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಜೀವನ ನಡೆಸುತ್ತಿದ್ದಾರೆ. ಸರ್ಕಾರದಿಂದ ಮಾಡ್ರೆ ಮಕ್ಕಳಿಗೆ ಒಳ್ಳೇದು, ನನಗೇನು ಬೇಡ. ನಾನೇ ಹೇಳ್ತೆ ಮಕ್ಕಳಿಗೆ ಅವರೇ ಮಾಡೋದು. ಮತ್ತು ಅದು ಇವರು ಈಗ ಪ್ರಾಯ ಆದಮೇಲೆ ಇವರೆಂತ ಮಾಡ್ತಾರೆ ಇನ್ನು? ಅದು ಬೇಕಲ್ಲ, ಅವರಿಗೇನಾದ್ರು ಬೇಕು. ಅವರಿಗೆಲ್ಲ ಗೌರ್ಮೆಂಟಿಗೆ ಕೊಡು. ನಮಗೆ ಗೌರ್ಮೆಂಟ್ ಕೊಟ್ಟದ್ದು ಇಲ್ಲ, ಎಂಥದ್ದು ಇಲ್ಲ. ನಾವು ಒಟ್ಟು ಮಾಡಿದೆ. ಬ್ರಹ್ಮಾರ ಇವರು ಸುಧಾಕರ್ ಕಿನೀರ್ ಅವ್ರದ್ದು ಗೋಕುಲದಾಸ್ ಬೇರು ಅವರದ್ದು ಇಲ್ಲ ಎರಡು ಉಡುಪಿ ಪದ್ಮ ಶೆಟ್ಟಿಗಾರು ಅಲ್ಲಿ ಎಲ್ಲ ಮೂರು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ದೆ. ಹಾಗಾಗಿ ಜವಳಿ ಎಷ್ಟಾಯ್ತು, ಹೀಗೆ ತುಂಬ ಜವಳಿ. ಈಗ ಇದೇ ಜವಳಿ ಬೈರಸ್ ಜಾಸ್ತಿ. ಉಡುಪಿ ಮಠಕ್ಕೆ ಬೈರಸೇ ಬೇಕು. ಅದಕ್ಕೆ ಉಡುಪಿಗೆ ಅದನ್ನೇ ಹೆಚ್ಚಿದ ಕಣಪ್ಪ. ಇಲ್ಲಿಗೂ ಅಷ್ಟೇ ಎಲ್ಲ ಬೈರಸ್. ಸೀರೆ ಮಗ್ಗ ಉಡುಪಿಯವರಿಗೆ. ಇಲ್ಲಿ ಬ್ರಹ್ಮದವರ ಹೆಚ್ಚೆ ಕೈಮಗ್ಗ ಸೀರೆ ಎಲ್ಲ ತೆಗೋದಿಲ್ಲ ಆಗಳಿಗೆ. ಹೀಗೆಲ್ಲ ಇದ್ದಿದ್ದು. ಈಗೆಲ್ಲ ವಾರಂತ ತಿರುಗಿ ಆಯಿತು. ಈಗ ಸಾಧಾರಣ 87 ವರ್ಷ ನಡೀತಾ ಇತ್ತು. ಇನ್ನು ಸರಸ್ವತಿಯವರ ಮನೆಯಲ್ಲಿ ಪಾಣಿ ಪಂಚೆನೇ ಈಗ ಹೆಚ್ಚಾಗಿ ತಯಾರು ಮಾಡುತ್ತಿದ್ದಾರೆ. ವಿಶೇಷ ಅಂದರೆ ಉಡುಪಿ ಕೃಷ್ಣಮಠ ಸೇರಿದಂತೆ ಎಲ್ಲ ದೇವಸ್ಥಾನಗಳಿಗೂ ಇಲ್ಲಿಂದಲೇ ಪಾಣಿ ಪಂಚೆ ಪೂರೈಕೆ ಆಗ್ತಾ ಇದೆ. ಆದರೆ ಸದ್ಯ ಕೈಮಗ್ಗಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಹೀಗಾಗಿ ಸರ್ಕಾರ ಕೈಮಗ್ಗ ನೇಕಾರರ ನೆರವಿಗೆ ಬರುವಂತೆ ಆಗ್ರಹಿಸಿದ್ದಾರೆ. ನೇಕಾರಿಕೆಯಲ್ಲಿ ತೊಡಗಿಸಿ ಜೀವನ ನಡೆಸುತ್ತಿರುವ ಮಹಿಳೆಯ ಆಗ್ರಹವೂ ಇದೇ ಆಗಿದೆ. ಈಗ ತಾಯಿಯ ಮಾರ್ಗದರ್ಶನದಿಂದ ನಾವು ಮಗ್ಗ ಮಾಡ್ತಾ ಇದ್ದೇವೆ. ಸಾಲಿಕೇರಿಯಲ್ಲಿ ಒಂದು 100-150 ಮಗ್ಗ ಇತ್ತು, ಎಲ್ಲರ ಮನೆಯಲ್ಲಿ ಸಹ ಇತ್ತು. ಈಗ ಎಲ್ಲ ಬಂದಾಗಿದೆ. ಈಗ ನಮ್ಮ ಮನೆಯಲ್ಲಿ ಮಾತ್ರ ಒಂದು 2 ಮಗ್ಗ ಮಾತ್ರ ನಡೀತಾ ಉಂಟು. ಈಗ ಲಾಕ್ಡೌನ್ ಸಮಯದಲ್ಲಿ ನೂಲಿಗೆಲ್ಲ ಕೆಲಸ ಇಲ್ಲದೆ ಕೂತ್ಕೊಂಡಿದ್ದೇವೆ. ಮತ್ತು ನೂಲಿಗೆಲ್ಲ ತುಂಬ ದರ ಜಾಸ್ತಿಯಾಗಿ ಮಾಲಿಗೆ ರೇಟ್ ಕಡಿಮೆ ತುಂಬ ಇದಾಗಿದೆ. ಒಟ್ಟಿನಲ್ಲಿ ನೇಕಾರಿಕೆಗೆ ಕರಾವಳಿಯಲ್ಲಿ ಪ್ರಸಿದ್ಧಿ ಪಡೆದ ಸಾಲಿಕೇರಿಯ ಒಂದು ಮನೆಯಲ್ಲಿ ಮಾತ್ರ ನೇಕಾರಿಕೆ ಉಳಿದುಕೊಂಡಿದೆ. ಸರ್ಕಾರ ಮುಂದಾದರೂ ನೇಕಾರರ ಬೆಂಬಲಕ್ಕೆ ನಿಲ್ಲಬೇಕೆನ್ನುವುದು ಎಲ್ಲರ ಆಗ್ರಹ.